ಇದು ಐದಾಗಿಟ್ಟು ಎತ್ತು ಸರ್ ನೀವು ಅದು ಮೊಬೈಲ್ ಅವರ ಕೈಲಿ ಕೊಡಿ ಒಟ್ಟು ಈ ಫೋಟೋ ಅಲ್ಲ ಅದು ಆಸೆ ಇದೆ ಅದಲ್ಲ ಆ ರೋಡ್ ಕಂಟಿನ್ಯೂ ಅದೇ ಚಲೋ ನಕಲಿ ಬಾದ್ಮಿ ಎಲ್ಲ ಜನ ಖಾಲಿ ಇಲ್ಲೇ ಖಾಲಿ ನಾಸಿರ್ ಮೊಹಮ್ಮದ್ ಅಂತ ಬಲ್ಲೂರುಗುಡ್ಡೆ 52ನೇ ವಾರ್ಡ್ನಲ್ಲಿ ಸುಮಾರು 25 ವರ್ಷಗಳಿಂದ ನಾವು ಇಲ್ಲಿ ವಾಸ. ಅದರಿಂದ ನಮ್ಮ ಮನೆ ಪಕ್ಕದಲ್ಲಿ ಒಂದು ತಡೆಗೋಡೆ ನಾವು ಕಟ್ಟಿದ್ದೇವೆ. ಅದು ಈಗ ಬಿದ್ದು ಒಂದು ಸುಮಾರು ಸಲ ಎಲ್ಲರೂ ಬಂದು ನೋಡಿ ಹೋಗಿದ್ದಾರೆ. ಆದ್ರೆ ಯಾವುದೇ ಸ್ಪಂದನೆ ಕೊಡಲಿಲ್ಲ. ಈಗ ಇನ್ನೊಂದು ಹಂತದಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ಉಂಟದು. ಬಿದ್ದರೆ ಕೆಳಗಿನ ಮನೆ ಸಹ ಡ್ಯಾಮೇಜ್ ಆಗ್ತದೆ. ಮತ್ತು ಮನೆಯಲ್ಲಿ ಜನ ಇದ್ದಾರೆ. ಏನಾದರೂ ಜನರಿಗೆ ಏನಾದರೂ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ? ಹೀಗಾಗಿ ಕೂಡಲೇ ನಮಗೆ ಅದನ್ನು ತಡೆಗೋಡೆ ಒಂದು ಸರಿಪಡಿಸಿ ಕೊಡಬೇಕಂತ ಕೇಳ್ಕೊಳ್ತೇನೆ ತಮ್ಮಲ್ಲಿ. ನಿನ್ನೆ ಒಂದು ನಾಗೂರಿಯಲ್ಲಿ ಇದೇ ಥರದೊಂದು ಇನ್ಸಿಡೆಂಟ್ ಆಗಿದೆ. ಇನ್ನು ನೋಡುವಾಗ ನಮ್ಮ ಮನೆ ಪರಿಸ್ಥಿತಿ ಇದೇ ಥರ ಆಗುವಂಥ ಪರಿಸ್ಥಿತಿಯಲ್ಲಿ ಉಂಟು. ಏನಂದರೆ ಹೇಳಿದರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿದ್ದಾರೆ. ತಡೆಗೋಡೆ ಬಿದ್ದರೆ ಅವರ ಮನೆಗೆ ಬೀಳ್ತದೆ. ಇದಕ್ಕಾಗಿ ಒಂದು ಸೂಕ್ತ ಕ್ರಮವನ್ನು ಒದಗಿಸಿಕೊಡಬೇಕಾಗಿ ವಿನಂತಿ. ಸುಮಾರು 15 ವರ್ಷಗಳಿಂದ ಈ ಬಲ್ಲೂರುಗುಡ್ಡೆ ಪ್ರದೇಶದಲ್ಲಿ ಅಧಿಕಾರವನ್ನು ಅನುಭವಿಸಿದ ಈ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಶಾಸಕರು ಕಣ್ಣು ಕಾಣದಂತೆ ವರ್ತಿಸುತ್ತಿದ್ದಾರೆ. ಇಲ್ಲಿ ಬರುವುದು, ಭರವಸೆ ಕೊಡುವುದು, ಹೋಗುವುದು, ಇಂಥ ಕೆಲಸಗಳನ್ನು ಬಿಟ್ಟಿದೆ. ಯಾವುದೇ ಇಷ್ಟವರೆಗೆ ಒಂದು ಡೆವಲಪ್ಮೆಂಟ್ ಕೂಡ ಇಲ್ಲಿ ಆಗಲಿಲ್ಲ. ಏನೋ ಅನಾಹುತಗಳ ಆದಲ್ಲಿ ಅವರ ಮನೆಯ ಹೊರಗಡೆ ನಿಂತು ಪ್ರತಿಭಟನೆ ಮಾಡಲಾಗುತ್ತದೆ. ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ವಿಷಯದಲ್ಲಿ. 5 ವರ್ಷ ಆಯಿತು ಮೇಲಿಂದ ಕೆಳಗೆ ಬಿದ್ದು ಇಷ್ಟುವರೆಗೆ ಬರ್ತಾರೆ, ಹೋಗ್ತಾರೆ. ಬ್ಯಾರಲ್ಲಿ ಬೀಳುವಾಗೆಲ್ಲ ಬಂದು ಇಲ್ಲಿ ನೋಡ್ತಾರೆ. ಬಂದು ನೋಡುವಾಗ ಮಾಡಿ ಕೊಡ್ತಾನೆ ಹೇಳ್ತಾರೆ. ಮಾಡಿ ಹೇಳುವಾಗ ಅವ್ರು ಹೇಳ್ತಾರೆ ನಾವು ಮಾಡುವ ಅದು ಮಾಡಿ ಕೊಡ್ತಾನೆ ಅಂಟು. ಅದು ಮಾಡೋದು ವಿಷಯ ಇಲ್ಲ, ಕೇಳೋರು ಸಹ ಇಲ್ಲ. ಅದಕ್ಕೆ ಬಂದು ನೋಡ್ತಾರೆ ಅಂಟು. ಪುನಃ ಬಿದ್ದರೆ ಉಂಟಲ್ಲ, ಮೇಲೆ ಒಂದು ಮನೆ, ಅಲ್ಲಿ ಒಂದು ಮನೆ ಉಂಟು, ಈ ಕಡೆಯಲ್ಲಿ ಒಂದು ಮನೆ ಉಂಟು. ಆದರೆ ಮೇಲೆಗೆ ಬೀಳುದು. ಬಿದ್ದ ಮೇಲೆ ಬಂದು ಪರಿಹಾರ ಕೊಟ್ಟು ಎಂಥ ಪ್ರಯೋಜನ ಉಂಟು? ಅದೆಂಥ ಪ್ರಯೋಜನ ಇಲ್ಲ ನಮಗೆ ಪರಿಹಾರ. ಆದರೆ ಅದೊಂದು ಮಾಡಿ ಕೊಡಿ ಅರ್ಜೆಂಟ್ ನಮಗೆ. ನಾವು ಎಷ್ಟು 5 ವರ್ಷ ಆಯಿತು ಮಾಡಿದ್ದು. ನಮ್ಮ ಹತ್ರ ಆಗೋದಿಲ್ಲ. ಮೇಲೆ ಮನೆ ಉಂಟು, ಕೆಳಗೆ ಸಹ ಮನೆ ಉಂಟು. ಇಲ್ಲಿ ಅದು ಕೆಳಗೆ ಮೇಲೆ ಮನೆ ಬಿದ್ದರೆ ಕೆಳಗೆ ಇವರ ಮನೆಗೆ ಬೀಳುವುದು. ಅದು ಮಣ್ಣು ಬಿದ್ದದ್ದು ಇದು ಮೇಲೆ ಮನೆ ಉಂಟು, ಈ ಕಡೆಯಲ್ಲಿ ಮನೆ ಉಂಟು. ಮೇಲಿಂದ ಮನೆ ಬಿದ್ದರೆ ನಮ್ಮ ಮನೆಗೆ ಬೀಳುವುದು. ಮತ್ತು ನಾವು ಮಲಗುವಾಗ ಬಿದ್ದರೆ ಎಂತ ಮಾಡಲಿಕ್ಕೆ ಆಗ್ತದೆ? ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಂದ ಮೇಲೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಿ. ಇದು ಬಲ್ಲೂರುಗುಡ್ಡೆಯಲ್ಲಿ ನಾವು ತೆಚ್ಚಿತ್ತು. ಫಸ್ಟಿಗೆ తెచ్చిది 10-40 വർഷം മുട്ടായിത്തിപ്പ ഈ അവ ജരിമ്പോത്ത് ഈ പക്ക ജരിമ്പോ അവത്തുള്ള ഞങ്ങൾ അപ്പമേ ഞങ്ങൾ പേടിച്ചിട്ട് തെച്ചിരിപ്പ ഞങ്ങൾ അവ അളക്ക ജക്കമായിട്ടുണ്ട്. ഞങ്ങൾ മുന്നിൽ തെച്ചിരി എന്തെന്നുണ്ടെങ്കിൽ എല്ലാ ആൾമാരോട് ചെന്ന് തയ്ത്ത് ഇവിടെ ಬಂಡೆ ನೋಕುಡೆ പോണ്ടി. ಬೇರೆ ವಿಷಯ ಎಂದೂ ಇಲ್ಲ. ನಂಗೆ ಫೋನ್ಗೂ ತಕ್ಕಂಥದ್ದು ತಿರುగు ಕೂಡ ಇಲ್ಲ ನಂಗಿಲ್ಲ. ಆ ಹೆಂಗೆ ನಂಗೆ ಪಡ್ಡಿತ್ತು ಪೋಂಡಿ. ಮಕ್ಕ ಶಾಲೆ ಸ್ಕೂಲ್ ಇದು ದರ್ಸ ಬರ್ಬೋದು ಇದೇ ತಿರ್ಲೆ ಬಂಡಿ. ಈ ಮಕ್ಕ ಕೂಡ ಬರೋಕ್ಕಂತಿಲ್ಲ. ಜಂಡು ಬಟ್ಟೆ ಆ ಗುಡಿக்கு போகணும் நாங்கள். அப்போ அதில் யாருக்கும் நமக்கு ஒரு அவகாசம் நமக்கு யாருக்கும் தந்தில்ல. நாங்கள் சொல்லணும்னு சொன்னல. പിന്നെ ഞങ്ങളുടെ പിന്നെ എന്തൊരു ചൊല്ലിടുന്നാங்க ലാസ്റ്റ് ചെന്നാൽ നിങ്ങൾ ಬಾಡಿಗೆ പോയിട്ട് ತೆಕ್ಕೊಳ್ಳುಂಟು. ನಾವು ಬಾಡಿಗೆ പോയിട്ട് ತೆಕ್ಕೊಡುಗ ಹಿಂಗೆ ನಂಗೆ ನಮ್ಗೆ ಚೊಲ್ಲಂಡ ಬಾಡಿಗೆ പോയിട്ട് ತೆಕ್ಕೊಳ್ಳುಂಟು. ಆದ್ರೆ ಇದ್ರ ಎಣ್ಣೆಯಲ್ಲಿ
ಬಾಡಿಗೆలు పెట్టి తెచ్చుకోరున్నా నంగ బాడిగ పెట్టి తెచ్చుకోదకంత తాకత్ నంగలో ముట్టేదిలే నంగ ഇപ്പോൾ തെച്ചിത്തിപ്പോൾ വാപ്പസ് ജർജൽ തെച്ചിത്തിപ്പോൾ ഒരു 3 തികളായ അതും പേടിച്ച് പേടിച്ച് തെക്കല് ഇന്ന് നാഗൂരി പൂണ കണ്ടെത്താകുമ്പോൾ നമുക്ക് വീണില്ല ഇത് നോക്കോടുകൂടെ എല്ലാം പൊട്ടിയത് അപ്പോൾ ഇനി എന്തിനാക്കണം എന്തിനാക്കില്ല ഞങ്ങളെ റബ്ബിനോട് മാത്രം ನಂಗೆ ಕೇಳ್ಕೊಳ್ಳಲ್ಲ ಮಗ ಒಂದೋಡು ನಂಗೆ ಕೇಳ್ಕೊಂಡೆ ಅಗತ್ಯ ಇದು ನನ್ನ ಪರಿಸರದಕ್ಕೆ ಪೋಣ ತೀರಿಲ್ಲ ನಕ್ಕಂಡ್ರಲ್ಲ ನನ್ನ ಮಕ್ಕ ಕುಂದಿರಿಲ್ಲ ಏನಿപ്പോൾ ജരിഞ്ഞ ബൂടിലവിടെ രണ്ടവത്ത് മാത്രം ഒരവത്തിൽ ഇപ്പം ജരിഞ്ഞത് മൂന്നുണ്ട് കീഴ് ആയെങ്കുമ്പോൾ സബുരോട്ട് ഇത് ഞങ്ങൾ ഇത് സിമെന്റിൽ ತಿರುವಾಗಿ ತಿನ್ನ ಅದು ಕೂಡ അവിടെ ಅದ ಬೋರ್ಡ್ ಎಲ್ಲರೂ ಬಂದು ನೋಡುವುದಲ್ಲದೆ ಯಾವುದು ಇದುವರೆಗೆ ದಾರಿ ಇಲ್ಲ. ಮಕ್ಕಳು ಹೋಗುವ ದಾರಿ, ಶಾಲೆಗೆ ಹೋಗುವ ದಾರಿ, ಹೆಣ್ಮಕ್ಕಳು ಹೋಗುವ ದಾರಿ, ಬೇರೆ ಯಾವುದೋ ಒಂದು ದಾರಿ ಇಲ್ಲ ಹೋಗಲಿಕ್ಕೆ. ಅಂಥ ಪರಿಸ್ಥಿತಿನಲ್ಲಿ ಇರುವುದು. ಒಂದು ಮನೆ ಈಗ ಬಿದ್ದರೆ 3-4 ಮನೆ ಹೋಗ್ತಾ ಇದೆ. ಅದರಲ್ಲಿ ಬೇರೆ ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ನಮಗೆ ಬೇರೆ ಹೋಗಲಿಕ್ಕೆ ಜಾಗ ಇಲ್ಲ. ಏನು ಮಾಡೋದು ಗೊತ್ತಾಗಲ್ಲ. ಯಾವುದಾದ್ರೂ ಒಂದು ಪರಿಹಾರ ಮಾಡಬೇಕು ಇದಕ್ಕೆ. ಒಂದು 10-20 ಮನೆಯವರಿಗೆ ಡ್ಯಾಮೇಜ್ ಆಗಲಿಕ್ಕೆ ಪರಿಸ್ಥಿತಿ ಬಂದಿದೆ. ಯಾವುದೇ ಅಧಿಕಾರಿ ಬಂದು ಶಾಶ್ವತ ಪರಿಹಾರ ಮಾಡಿ ಕೊಡುವುದಿಲ್ಲ. ಬಂದು ನೋಡಿ ಹೋಗುವುದಲ್ಲದೆ ಯಾವುದೇ ವಿಷಯಕ್ಕೆ ಸ್ಪಂದನೆ ಇಲ್ಲ. ನಮ್ಮ ಊರಲ್ಲಿ ML ಇದ್ದಾರೆ, MP ಇದ್ದಾರೆ, ಯಾವುದೇ ವಿಷಯಕ್ಕೆ ಪರಿಹಾರ ಒಂದು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಇದೇ ನಾಗುರಿ ಪರಿಸರದಲ್ಲಿ ಆಗಿ ಇರುವಂತಹ ಪರಿಸ್ಥಿತಿ ನಮ್ಮ ಬಲ್ಲೂರು ಗುಡ್ಡೆಗೆ ಬರಬೇಕಾಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CSEET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.